ಕನ್ನಡ ರಾಜ್ಯೋತ್ಸವ ನವೆಂಬರ್ 1ನೇ ತಾರೀಕು ತಮಗೆಲ್ಲರಿಗೂ ಮತ್ತೆ ಮತ್ತೆ ಕನ್ನಡದ ನೆನಪನ್ನು ತರುವಂಥದ್ದು. ಇಲ್ಲಿ ವಿಶೇಷವಾಗಿ ಪರವೂರಿನ ಬಂದವರಿಗೆ ಕನ್ನಡವನ್ನು ಕಲಿಸುವಂಥ ಸ್ವಲ್ಪ ಪ್ರಯತ್ನ ನಮ್ಮ ಹೋಟೆಲ್ ಉದ್ಯಮದಲ್ಲಿ ನಡೀತದೆ. ಹೊರಗಡೆಯಿಂದ ಬರುವವರಿಗೆ ಈ ಉದ್ಯಮದಲ್ಲಿ ಕೆಲಸ ಮಾಡೋದಕ್ಕೆ ಕನ್ನಡವನ್ನು ಕಲಿಯುವ ಅವಶ್ಯಕತೆ ಬರ್ತದೆ. ಹಾಗೆ ಕಲೀರಿ ಅಂತ ಅವ್ರಿಗೆ ಕೂಡ ನಾವು ಬೆಂಬಲವನ್ನು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ. ಈ ಒಂದು ರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಉದ್ಯಮದ ಕೊಡುಗೆಯನ್ನು ನಾನು ಹೇಳಲೇಬೇಕಾಗತ್ತೆ. ಹಲವಾರು ವರ್ಷಗಳ ಇತಿಹಾಸ ಇರುವಂಥ ಭಾಷೆ. ಆಮೇಲೆ ಈ ಭಾಷೆಯಲ್ಲಿ ಏನಾಗಿದೆ, ಕೇವಲ ಒಂದೇ ರೀತಿಯಲ್ಲಿ ಉಚ್ಚಾರಣೆ ಇಲ್ಲ. ನೀವು ನಮ್ಮ ಕನ್ನಡವನ್ನು ಬೆಂಗಳೂರಿನಲ್ಲಿ ಮಾತಾಡೋದಕ್ಕೂ ಅಥವಾ ಮೈಸೂರಿನಲ್ಲಿ ಮಾತಾಡೋದಕ್ಕೂ, ಮಂಗಳೂರಿನಲ್ಲಿ ಮಾತಾಡೋದಕ್ಕೂ ಅಥವಾ ಹುಬ್ಬಳ್ಳಿಯಲ್ಲಿ ಮಾತಾಡೋದಕ್ಕೂ ಸ್ವಲ್ಪ ಬದಲಾವಣೆ ಇದೆ. ಅದೇ ಕನ್ನಡ. ಆದ್ದರಿಂದ ಈ ಭಾಷೆಯನ್ನು ಮಾತಾಡುವವರಿಗೆ ಈ ಹಲವು ವಿಧದಲ್ಲಿ ಈ ಭಾಷೆಯನ್ನು ಮಾತಾಡುವಂಥ ಒಂದು ಅವಕಾಶ ಇದೆ. ಇನ್ನು ನಮ್ಮ ಸಾಹಿತಿಗಳು ಏನು ಸಾಹಿತ್ಯವನ್ನು ಹಿಂದೆ ರಚಿಸಿ ನಮಗೆ ಕೊಟ್ಟಿದ್ದಾರೆ, ಹಿಂದಿನ ದಿನಗಳಲ್ಲಿ ಬರೆದಿರುವಂತಹ ಕವಿತೆ ಇರಬಹುದು ಅಥವಾ ಸಾಹಿತಿಗಳು ಬರೆದಿರುವಂತಹ ಪ್ರಬಂಧಗಳಿರ್ಬೋದು, ಇವೆಲ್ಲವೂ ಅತ್ಯಂತ ಸುಲಭ ರೀತಿಯಲ್ಲಿ ಓದಿ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಅವಕಾಶ ಇರುವಂತಹ ಭಾಷೆ ಇದು. ಆದ್ದರಿಂದ ಈ ರಾಜ್ಯಕ್ಕೆ ಬಂದು ಇತರರು ಬರುವವರು ಕೂಡ, ಬೇರೆ ಉದ್ಯಮವನ್ನು ಮಾಡುವವರು ಕೂಡ ಕನ್ನಡವನ್ನು ಕಲಿತಾಗ ಈ ಭಾಷೆ ಇನ್ನೂ ಹೆಚ್ಚಿನ ಜನರಿಗೆ ತಮ್ಮ ವ್ಯವಹಾರಕ್ಕೂ ತಮ್ಮ ಮಧ್ಯದ ಒಂದು ಬಾಂಧವ್ಯಕ್ಕೂ ಅದು ಅನುಕೂಲವಾಗುತ್ತೆ. ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿನ ನೆನೆಸ್ಕೊಂಡು ಆಕೆ ಅನುಗ್ರಹದಿಂದ ಈ ಭಾಷೆ ದೇಶದಲ್ಲೇ ಒಂದು ಅತ್ಯಂತ ಜನಪ್ರಿಯವಾದ ಭಾಷೆಯಾಗಲಿ. ಕನ್ನಡದ ಒಂದು ನಾಣ್ಣುಡಿಯಂತೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀವು ಕನ್ನಡವಾಗಿರು. ನಾವು ಅದನ್ನು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಹೀಗೆ ಹೇಳ್ಬೋದು, ಎಲ್ಲಿಂದನಾದರೂ ಬಂದಿರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡಿಗನಾಗಿರು ಅನ್ನುವ ಒಂದು ಹೇಳಿಕೆಯನ್ನು ಅಥವಾ ಒಂದು ಪ್ರೇರಣೆಯನ್ನು ಕೊಡೋಕೆ ನಾನು ಬಯಸ್ತೇನೆ. ಜೈ ಭುವನೇಶ್ವರಿಗೆ ನಮಸ್ಕರಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ.